ಪುತ್ತಿಗೆ ಮಠದ ಪರ್ಯಾಯ ಉತ್ಸವದ ಪೂರ್ವಭಾವಿಯಾಗಿ ರಚನೆಯಾಗಿರುವ ಪರ್ಯಾಯ ಸ್ವಾಗತ ಸಮಿತಿ ಮತ್ತು ಕಾರ್ಯಾಲಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟಿಸಿದರು. ರಲ್ಲಿ ನಡೆಯುವ ವೈಭವೋಪಿತ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವದ ಸ್ವಾಗತ ಸಮಿತಿ ಮತ್ತು ಕಾರ್ಯಾಲಯ ನಿರ್ಮಾಣಗೊಂಡಿದೆ. ಪರ್ಯಾಯ ಸ್ವಾಗತ ಸಮಿತಿ ಮತ್ತು ಕಾರ್ಯಾಲಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ರಘುಪತಿ ಭಟ್ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಾಗಲೇ 21 ಸಮಿತಿಗಳನ್ನು ರಚನೆ ಮಾಡಿ ಸಭೆಗಳನ್ನು ಕೂಡ ಮಾಡಲಾಗಿದೆ. ಅವರ ಈ ಹಿಂದಿನ ಪರ್ಯಾಯ ಅವಧಿಯಲ್ಲಿ ನಿರ್ಮಾಣಗೊಂಡ ಸ್ವಾಗತ ಗೋಪುರದಿಂದ ಮೆರವಣಿಗೆ ಆರಂಭ ಮಾಡಲು ನಿರ್ಧಾರ ಮಾಡಲಾಗಿದೆ. ದಂಡತೀರ್ಥ ಸ್ನಾನಘಟ್ಟದಿಂದ ದೀಪಾಲಂಕಾರ ಆರಂಭವಾಗಲಿದೆ. ವಸತಿಗೆ ಸೂಕ್ತ ವ್ಯವಸ್ಥೆ ಆಗಲು ಮನೆಯ ಮಾಲಕರು ಅವಕಾಶ ಮಾಡಿಕೊಟ್ಟು ಅದಕ್ಕೆ ಸೂಕ್ತ ವ್ಯವಸ್ಥೆಗೆ ಯೋಜನೆ ರೂಪಿಸಲಾಗಿದೆ. ಸುಮಾರು 5 ಕೋಟಿ ವೆಚ್ಚದ ನಿರೀಕ್ಷೆ ಮಾಡಿದ್ದೇವೆ. ಮುಖ್ಯ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಿಸಿ ಆನಂತರ ಪೂರ್ಣ ಸಮಿತಿಯನ್ನು ಮಾಡಬೇಕು ಅಂತರುವ ಆದೇಶದ ಪ್ರಕಾರ ಅವರ ಸಲಹೆಯನ್ನು ಪಡ್ಕೊಂಡು ಈಗಾಗಲೇ 21 ಸಮಿತಿಗಳು, ವಿವಿಧ ಸಮಿತಿಗಳು ಈಗಾಗಲೇ ರಚನೆಯಾಗಿದೆ. ಅದರಲ್ಲಿ ಹೊರೆಕಾಣಿಕೆ ಸಮಿತಿ, ಆರ್ಥಿಕ ಸಮಿತಿ, ವಸತಿ ಸಮಿತಿ, ಭದ್ರತಾ ಸಮಿತಿ, ಈ ರೀತಿಯ ಊಟೋಪಚಾರ ಸಮಿತಿ, ಎಲ್ಲ ಬೇರೆ ಬೇರೆ ಸಮಿತಿಗಳ ಒಂದು ರಚನೆಯಾಗಿ ಹಲವಾರು ಸಮಿತಿಗಳ ಸಭೆಯೂ ಈಗಾಗಲೇ ಆಗಿದೆ. ಯಾವ ರೀತಿ ಆಗಬೇಕು ಅಂತ ಹೇಳುವಂಥದ್ದು ಸ್ವಾಮೀಜಿಯವರ ಬಯಕೆಯನ್ನು ವ್ಯಕ್ತಪಡಿಸಿಕೊಂಡು ಅವರ ಹತ್ರ ಕೇಳ್ಕೊಂಡು ಮಾರ್ಗದರ್ಶನ ಪಡ್ಕೊಂಡು ನಾವು ಒಂದಷ್ಟು ಯೋಚನೆಯನ್ನು ಮಾಡಿದ್ದೇವೆ. ಇವತ್ತು ಪೂಜ್ಯ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಇದಕ್ಕೊಂದು ಮುಂದುವರಿಸುವಂಥ ಕಾರ್ಯವನ್ನು ಇವತ್ತಿನಿಂದ ಮಾಡಬೇಕಾಗಿದೆ. ವಿಶೇಷವಾಗಿ 2-3 ಸಂಗತಿಗಳು. ಒಂದು, ಪುತ್ತಿಗೆ ಶ್ರೀಪಾದರು ಹಿಂದಿನ ಪರ್ಯಾಯಗಳಲ್ಲಿ ರಚಿಸಿದಂಥ ಸ್ವಾಗತ ಗೋಪುರ ಯಾವಾಗಲೂ ನಾವು ಜೋಡುಕಟ್ಟೆಯಿಂದ ಪ್ರಾರಂಭ ಆಗೋದು. ಸ್ವಾಮೀಜಿಯವರು ಜೋಡುಕಟ್ಟೆಯಲ್ಲೇ ಇರ್ತಾರೆ, ಆದರೆ ಗೋಪುರದವರೆಗೆ ಡೆಕೋರೇಷನ್ ಲೈಟಿಂಗನ್ನು ಮಾಡಿ ಅಲ್ಲಿಂದಲೇ ಮೆರವಣಿಗೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳುವ ಒಂದು ಯೋಚನೆಯನ್ನು, ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿದೆ. ಮತ್ತು ಸ್ವಾಮೀಜಿಯವರು ದಂಡತೀರ್ಥಕ್ಕೆ ಸ್ನಾನಕ್ಕೆ ಬೆಳಿಗ್ಗೆ ಹೋಗೋದ್ರಿಂದ ಅಲ್ಲಿಂದಲೇ ದೀಪಾಲಂಕಾರಗಳು ಮತ್ತು ಇದನ್ನು ಪ್ರಾರಂಭಿಸಬೇಕು. ಅದಕ್ಕೂ ಪ್ರಾಯೋಜಕತ್ವಕ್ಕೂ ವ್ಯಕ್ತಿಗಳು ಬಂದು ಅದು ತಯಾರಿಗಳು ಆಗಿದೆ. ಅಂದರೆ ಒಂದು ರೀತಿಯಲ್ಲಿ ಪರ್ಯಾಯ ಬರುವಂಥ ಪ್ರದೇಶ ಮಾತ್ರ, ಇಡೀ ಉಡುಪಿಯಲ್ಲಿ ವಿದ್ಯುದಾಲಂಕಾರ ಮತ್ತು ನಗರದ ಸೌಂದರೀಕರಣ ಆಗಬೇಕು ಅಂತ ಹೇಳುವಂಥ ಒಂದು ಯೋಚನೆಯನ್ನು ಮಾಡಿದೆ. ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಮಾತನಾಡಿ, ಈ ಪರ್ಯಾಯದ ಸಂದೇಶ ಅವಿಭಜಿತ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಇಡೀ ವಿಶ್ವದ ಮೂಲೆ ಮೂಲೆಗೆ ಪಸರಿಸಬೇಕು. 2024ರ 4ನೇ ಪರ್ಯಾಯ ವಿಜೃಂಭಣೆಯಿಂದ ನಡೆಯಲು ಹಲವಾರು ಸಮಿತಿಗಳನ್ನು ರಚಿಸಲಾಗಿದೆ. ಇನ್ನೂ ಕೂಡ ಸಮಿತಿಗಳಿಗೆ ಸೇರಲು ಅವಕಾಶವಿದ್ದು ಆಸಕ್ತರು ಸೇರಿಕೊಳ್ಳಬಹುದು ಎಂದರು. ಸ್ವಾಮೀಜಿಯವರ 4ನೇ ಪರ್ಯಾಯವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸುವಂತೆ ನಿಮ್ಮನ್ನೆಲ್ಲ ಕೋರಿ, ಯಾಕೆ ಇವಾಗಲೇ ಹೇಳಿದ ಹಾಗೆ ಬಹಳಷ್ಟು ಸಮಿತಿಗಳನ್ನು ಇವಾಗ ಕಾವಲದಲ್ಲಿ ಉದ್ಘಾಟಿಸಿದ್ದಾರೆ. ಅದು ಮಾತ್ರ ಅಲ್ಲ, ಈ ಸಮಿತಿಯಲ್ಲಿ ಎಲ್ಲರನ್ನು ಸೇರಿಸಲಿಕ್ಕಾಗಲಿಲ್ಲ. ಇಲ್ಲಿ ಯಾರ್ಯಾರು ಇಚ್ಛೆ ಉಂಟು ಅವರೆಲ್ಲ ಈ ಸಮಿತಿಯಲ್ಲಿ ಹೊಂದಿಸಿಕೊಳ್ಳಬಹುದು. ಅದು ಮಾತ್ರ ಅಲ್ಲ, ಸಮಿತಿಯಲ್ಲಿ ಇಲ್ಲದವರು ಕೂಡ ಈ ಒಂದು ಕಾರ್ಯಕ್ರಮ, ಈ ಒಂದು ಪರ್ಯಾಯವನ್ನು ಬಹಳಷ್ಟು ವಿಜೃಂಭಣೆಯಿಂದ ನಡೆಸಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕೆಂದು ನಾನು ಅಧ್ಯಕ್ಷನಾಗಿ ನಿಮ್ಮನ್ನೆಲ್ಲರನ್ನು ಕೋರಿ ಈ ಒಂದು 2024ನೇ ಸೂಣೇಂದ್ರ ತೀರ್ಥ ಸ್ವಾಮೀಜಿಯವರ 4ನೇ ಪರ್ಯಾಯ ಬಹಳ ವಿಜೃಂಭಣೆಯಿಂದ ಜರುಗಲಿ ಅಂತ ನಿಮಗೆಲ್ಲರೂ ಶುಭವನ್ನು. ಗೌರವಾಧ್ಯಕ್ಷರಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮಾತನಾಡಿ, ವಿಶ್ವ ಸಣ್ಣ ಹಳ್ಳಿಯಾಗಿದೆ ಎನ್ನುತ್ತೇವೆ. ವಿಶ್ವದ ಯಾವ ಪ್ರದೇಶಕ್ಕೆ ಹೋಗಲು ಕೂಡ 24 ಗಂಟೆಗಳಲ್ಲಿ ತಲುಪಬಹುದು. ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸಂದೇಶ ವಿಶ್ವಕ್ಕೆ ಪಸರಿಸುವ ಪರ್ಯಾಯ ಇದಾಗಬೇಕು. ಪೂಜ್ಯ ಶ್ರೀಪಾದರು ವಿವಿಧ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣನ ಶಾಂತಿಯ ಸಂದೇಶ ವಿಶ್ವದ ಮೂಲೆ ಮೂಲೆಗೆ ಪಸರಿಸಬೇಕಾಗಿದೆ.
ಎಸ್ಟಿಎಂ ಆಯುರ್ವೇದ ಆಸ್ಪತ್ರೆಯಲ್ಲಿ 25 ಕೊಠಡಿಗಳನ್ನು ಅತಿಥಿಗಳ ವಾಸ್ತವ್ಯಕ್ಕೆ ನೀಡಲಿದ್ದೇವೆ. ಈ ಬಾರಿಯದು ನಿಜವಾದ ವಿಶ್ವ ಪರ್ಯಾಯವಾಗಲಿದೆ ಎಂದರು. ಮುಖ್ಯವಾಗಿ ಈ ವರ್ಷದ ವಿಶೇಷತೆ ಏನು ಈ ಪರ್ಯಾಯದ ಅಂತಂದರೆ, ಪುರಂದರದಾಸ ಹೇಳಿದ್ದಾರೆ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಅವರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಅಂದರೆ ನಾವು ಹೇಳ್ತೇವೆ ಈಗ ವರ್ಲ್ಡ್ ಹ್ಯಾಸ್ ಬಿಕಮ್ ಸ್ಮಾಲ್ ಅಂತ, ಸ್ಮಾಲ್ ವಿಲೇಜ್ ಅಂತ, ಒಂದು ಸಣ್ಣ ಹಳ್ಳಿ ಆಗಿದೆ ಪ್ರಪಂಚ ಅಂತ ಹೇಳ್ತೇವೆ. ಹಾಗಾಗಿ ಇದನ್ನು ಭಾಳ ಹಿಂದೆ ಪುರಂದರದಾಸರು ಇಡೀ ವಿಶ್ವವನ್ನು ಸಣ್ಣ ಒಂದು ಪುಟ್ಟ ನಗರವಾಗಿ, ಪುಟ್ಟದ ಪ್ರದೇಶವಾಗಿ ಮಾಡಿ ಕೃಷ್ಣನ ಬಾಯಲ್ಲಿ ತೋರಿಸುವಷ್ಟು ಶಬ್ದ ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಶ್ವ ಅಂತಂದರೆ ನಾವು ಎಷ್ಟು ಗಂಟೆ ಪ್ರಯಾಣ ಅಂತ ಕೇಳ್ತೇವೆ, 18 ಗಂಟೆ, 14 ಗಂಟೆ, 14 ಗಂಟೆ ಅಂತೇಳಿ. ಅಷ್ಟು ಯಾವ ಪ್ರದೇಶಕ್ಕೆ ಹೋಗಬೇಕಾದ್ರೂ ಕೂಡ ಕೇವಲವೇ ಗಂಟೆಗಳಲ್ಲಿ 24 ಗಂಟೆ ಒಳಗೆ. ಮೊದಲು ಬೊಂಬೈಗೆ ಹೋಗಬೇಕಾದ್ರೆ 24 ಗಂಟೆ ಆಗ್ತಿತ್ತು. ಈಗ ಯಾವುದೇ ದೇಶಕ್ಕೆ ಹೋಗಬೇಕಾದ್ರೆ 24 ಗಂಟೆ ಒಳಗೆ ತಲುಪುವಂಥ ಸಣ್ಣ ಭೂಮಿಯಾಗಿದೆ ಇದು. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ವಿಶ್ವಕ್ಕೆ ನಾಯಕನಾಗಿರ್ತಕ್ಕಂಥ, ವಿಶ್ವಾದರ್ಶನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ವಿಶ್ವಕ್ಕೆ ಕೊಡುವಂಥ ಪರ್ಯಾಯ ಇದಾಗಬೇಕು ಅಂತ ನಾನು ಆಸೆ ಪಡ್ತೇನೆ. ಯಾಕೆಂದರೆ ನಮ್ಮ ಪೂಜ್ಯ ಶ್ರೀಪಾದರು, ಉದ್ದಿಗೆ ಶ್ರೀಪಾದರು ವಿಶ್ವಾದ್ಯಂತ ಪ್ರವಾಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅನೇಕ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ನಾನು ನೋಡಿದ್ದೇನೆ ಅನೇಕ ಸಮ್ಮೇಳನಗಳು, ಬೇರೆ ಬೇರೆ ದೇಶದ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಮ್ಮೇಳನಗಳು, ಶಾಂತಿ ಸಮ್ಮೇಳನ, ವಿಶ್ವ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಪ್ರಧಾನ ವ್ಯಕ್ತಿಯಾಗಿ ನಿಂತು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ವಿಶ್ವಕ್ಕೆ ಶಾಂತಿಯ ಸಂದೇಶ ಬಹಳ ಅಗತ್ಯವಾಗಿದೆ. ಯಾವ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ಪರಸ್ಪರ ಹೋರಾಟ, ಪರಸ್ಪರ ಜಗಳಗಳು, ಯುದ್ಧಗಳು ಆಗ್ತಾಯಿದೆ. ಆಮೇಲೆ ಹಾನಿ, ಈಗ ಬೇರೆ ಬೇರೆ ದೇಶಗಳಲ್ಲಿ ಅನೇಕ ರೀತಿಯ ಪ್ರಾಕೃತಿಕವಾದ ಹಾನಿಗಳಾಗ್ತಾ ಇದೆ, ಪ್ರಾದೇಶಿಕವಾದ ಹಾನಿಗಳಾಗ್ತಾ ಇದೆ, ರಾಜಕೀಯವಾದ ಹಾನಿಗಳಾಗ್ತಾ ಇದೆ. ಇದನ್ನೆಲ್ಲ ನಿಲ್ಲಿಸಬೇಕಾದ್ರೆ ಇವತ್ತು ಭಗವಾನ್ ಶ್ರೀಕೃಷ್ಣನ ಸಂದೇಶಗಳು ಬಹಳ ಮುಖ್ಯ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಪುತ್ತಿಗೆ ಪರ್ಯಾಯ 2024ರ ಅಧಿಕೃತ ಲಾಂಛನ ಮತ್ತು QR ಕೋಡ್ ಅನ್ನು ಬಿಡುಗಡೆಗೊಳಿಸಿದರು. ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರಿಗೆ ಗೌರವಾಧ್ಯಕ್ಷ ಸ್ಥಾನದ ಅಧಿಕೃತ ಪತ್ರವನ್ನು ಹಸ್ತಾಂತರಿಸಲಾಯಿತು. ಗೌರವ ಕೋಶಾಧಿಕಾರಿ ನಾಗೇಶ್ ಹೆಗ್ಡೆ, ಕೋಶಾಧಿಕಾರಿ ರಂಜನ್ ಕಲ್ಕುರ, ಮಹಾಪೋಷಕರಾದ ಗುರುಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೊಡ್ಗಿ, ಗುರುರಾಜ್ ಗಂಟಿಹೊಳೆ, ಯಶ್ಪಾಲ್ ಸ್ವರ್ಣ, ಆನೆಗುಡ್ಡೆ ಕ್ಷೇತ್ರದ ಮೊಕ್ತೇಸ್ತರಾನ್ ಸೂರ್ಯನಾರಾಯಣ ಉಪಾಧ್ಯಾಯ, ಗೌರವ ಕಾರ್ಯದರ್ಶಿ ಹೇರಂಜಿ ಕೃಷ್ಣ ಭಟ್, ಕಾಟಿಲು ಕ್ಷೇತ್ರದ ಧರ್ಮರ್ಷಿಗಳಾದ ಲಕ್ಷ್ಮೀನಾರಾಯಣ ಅಸ್ರಣ್ಣ, ಕೆ ರಮೇಶ್ ಭಟ್, ಪ್ರಸನ್ನ ಆಚಾರ್ ಇತರರು ಉಪಸ್ಥಿತರಿದ್ದರು.